ಆಸ್ಪತ್ರೆಗೆ ನುಗ್ಗಿದ ಯುವತಿಯೊಬ್ಬಳನ್ನ ಬರ್ಬರವಾಗಿ ಹತ್ಯೆ ಮಾಡಿರುವಂತಹ ಘಟನೆ ಮಧ್ಯಪ್ರದೇಶದಲ್ಲಿ ನಡೆದಿದೆ. ಹಾಡ ಹಗಲೇ ಈ ಘಟನೆ ನಡೆದಿದೆ. ದೇಶವೇ ಬೆಚ್ಚಿ ಬೀಳುವಂತೆ ಮಾಡಿದೆ ಈ ಘಟನೆ. ಜೂನ್ 27ರಂದು ಮಧ್ಯಪ್ರದೇಶದ ನರಸಿಂಗಪುರದ ಜಿಲ್ಲಾಸ್ಪತ್ರೆಯಲ್ಲಿ ಈ ಭೀಕರ ಘಟನೆ ವರದಿಯಾಗಿದೆ. ಸಂಧ್ಯಾ ಚೌಧರಿ ಕೊಲೆಯಾಗಿರುವಂತಹ ಯುವತಿ, ಅಭಿಷೇಕ್ ಕೋಸ್ತಿ ದುಷ್ಕೃತ್ಯಕ್ಕೆ ಮೆರೆದ ಯುವಕ. ಆಸ್ಪತ್ರೆಯ ಹೆರಿಗೆ ವಾರ್ಡ್ನಲ್ಲಿರುವ ತನ್ನ ಫ್ರೆಂಡ್ನ ಅತ್ತಿಗೆಯನ್ನ ಭೇಟಿಯಾಗುವ ಸಲುವಾಗಿ ಸಂಧ್ಯಾ ಹೋಗಿದ್ಲು. ಇದೇ ವೇಳೆ ಅಭಿಷೇಕ್ ಆಸ್ಪತ್ರೆಯ ಸುತ್ತಲೂ ಓಡಾಡ್ತಾ ಇದ್ದ ಎನ್ನಲಾಗಿದೆ. ವಾರ್ಡ್ನಿಂದ ಹೊರಗೆ ಬಂದ ಸಂಧ್ಯಾಳಿಗೂ ಹಾಗೂ ಅಭಿಷೇಕ್ಗೂ ನಡುವೆ ಮಾತಿನ ಚಕಮಕಿ ನಡೆದಿದೆ. ಇದು ತಾರಕಕ್ಕೇರಿದು. ಆಕೆಯನ್ನ ಕೆಡವಿದ ಅಭಿಷೇಕ್ ಆಕೆಯ ಎದೆ ಮೇಲೆ ಕುಳಿತು ಕತ್ತು ಸೀಳಿದ್ದಾನೆ. 10 ನಿಮಿಷಗಳ ಕಾಲ ಆತ ಸಂಧ್ಯಾ ಮೇಲೆ ಹಲ್ಲೆ ನಡೆಸಿದ್ದಾನೆ ಎಂದು ಹೇಳಲಾಗಿದೆ. ತೀವ್ರ ರಕ್ತಸ್ರಾವವಾಗಿ ಸಂಧ್ಯಾ ಪ್ರಾಣ ಬಿಟ್ಟಿದ್ದಾಳೆ. ಬಳಿಕ ಆತ ತನ್ನ ಕತ್ತನ್ನ ತಾನೇ ಸೀಳಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದು ವಿಫಲನಾದಾಗ ತನ್ನ ಬೈಕ್ ಏರಿ ಪರಾರಿಯಾಗಿದ್ದಾನೆ ಎಂದು ತಿಳಿದು ಬಂದಿದೆ. ಈ ಕೃತ್ಯಕ್ಕೆ ಒನ್ ಸೈಡೆಡ್ ಲವ್ ಕಾರಣ ಎಂದು ಹೇಳಲಾಗಿದ್ದು, ಸಂಧ್ಯಾ ಆತನ ಪ್ರೀತಿಯನ್ನ ತಿರಸ್ಕರಿಸಿದ್ರಿಂದ ಈ ದುಷ್ಕೃತ್ಯಕ್ಕೆ ಆತ ಕೈ ಹಾಕಿದ್ದಾನೆ ಎಂದು ಹೇಳಲಾಗಿದೆ. ವಿಪರ್ಯಾಸ ಅಂದ್ರೆ ಸಂಧ್ಯಾಳ ಹತ್ಯೆ ನಡೀತಾ ಇರುವಾಗ ಆಸ್ಪತ್ರೆ ಸಿಬ್ಬಂದಿ ಹಾಗೂ ಜನರು ಎಲ್ಲರೂ ಕೂಡ ಮೂಕ ಪ್ರೇಕ್ಷಕರಾಗಿ ನಿಂತಿದ್ರು. ಯಾರೊಬ್ರು ಕೂಡ ತಡಿಲಿಲ್ಲ, ಯಾರೊಬ್ರು ಕೂಡ ಸಹಾಯಕ್ಕೆ ಬರಲಿಲ್ಲ. ಸದ್ಯ ಈ ಪ್ರಕರಣ ದಾಖಲಿಸಿಕೊಂಡಿರುವ ನರಸಿಂಗಪುರ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ.